ಯಾರಿಂದಲೂ ಏನನ್ನು ನಿರೀಕ್ಷಿಸದೆ ಯಕ್ಷಗಾನ ರಂಗದಲ್ಲಿ ಪ್ರಾಮಾಣಿಕವಾಗಿ ದುಡಿದ ತನಗೆ ನಾಡು ಹೊರನಾಡುಗಳಲ್ಲಿ ಅಸಂಖ್ಯ ಸಂಖ್ಯೆಯ ಅಜ್ಞಾತ ಅಭಿಮಾನಿಗಳಿರುವುದು ಮನದಟ್ಟಾಗ್ತಾ ಇದೆ. ಅವರ ಸಾಂತ್ವನದ ಮಾತುಗಳು, ಹಣಕಾಸಿನ ನೆರವು ಶ್ರೀರಕ್ಷೆಯಾಗಿ ಬದುಕಿನ ಬಗ್ಗೆ ಭರವಸೆ ಮೂಡಿಸಿದೆ ಅಂತ ಯಕ್ಷಗಾನದ ಹಿರಿಯ ಭಾಗವತ ಪ್ರಸಂಗಕರ್ತ ಬೊಟ್ಟಿಗೆರೆ ಪುರುಷೋತ್ತಮ ಪೂಜಾ ಹೇಳಿದ್ದಾರೆ. ಅನಾರೋಗ್ಯದ ಹಿನ್ನೆಲೆಯಲ್ಲಿ ಕದ್ರಿಕಂಬಳದ ತಾತ್ಕಾಲಿಕ ನಿವಾಸದಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇರುವ ಅವರ ಔಷಧೋಪಚಾರಕ್ಕಾಗಿ ಮುಂಬೈ ಅಜೆಕಾರು ಕಲಾಭಿಮಾನಿ ಬಳಗದ ಅಧ್ಯಕ್ಷ ಅಜೆಕಾರು ಬಾಲಕೃಷ್ಣ ಶೆಟ್ಟಿಯವರ ನೇತೃತ್ವದಲ್ಲಿ ನೀಡಲಾದ ಆರ್ಥಿಕ ನೆರವನ್ನು ಸ್ವೀಕರಿಸಿ ಕೃತಜ್ಞತೆ ಸಲ್ಲಿಸಿದರು. ಮೊದಲ ಹಂತದಲ್ಲಿ ರು1 ಲಕ್ಷದ ಮೊತ್ತವನ್ನು ಚಿಕಿತ್ಸೆಗಾಗಿ ನೀಡಿದ ಕಲಾಭಿಮಾನಿ ಬಳಗ ಎರಡನೇ ಸುತ್ತಿನಲ್ಲಿ ಮುಂಬೈ ಹಾಗೂ ಊರಿನ ದಾನಿಗಳಿಂದ ಸಂಗ್ರಹಿಸಿದ ರೂಪಾಯಿ 75,000 ನಿಧಿಯನ್ನು ಅವರಿಗೆ ಹಸ್ತಾಂತರಿಸಲಾಯಿತು. ನಿಧಿಗೆ ಮುಂಬೈ ಹೋಟೆಲ್ ಪಾಪಿಲಾನ್ನ ರಘು ಎಲ್ ಶೆಟ್ಟಿ, ಕೊಟ್ರಪಾಡಿ ಲಕ್ಷ್ಮೀ ಜನಾರ್ದನ ಬ್ರಹ್ಮಸಿರಿ ಕಲಾ ಬಳಗದ ಅಧ್ಯಕ್ಷೆ ಮಲ್ಲಿಕಾ ಶೆಟ್ಟಿ ಕೊಟ್ರಪಾಡಿ, ಅಜೆಕಾರು ಕಲಾಭಿಮಾನಿ ಬಳಗದ ಪ್ರಾದೇಶಿಕ ಸಮಿತಿ ಅಧ್ಯಕ್ಷ ವಿಜಯ್ ಶೆಟ್ಟಿ ಅಜೆಕಾರು, ಶ್ರೀ ಶನೇಶ್ವರ ಸೇವಾ ಸಮಿತಿ ಬಟ್ಟಿಪಾಡ ಭಾಂಡೋ, ಶ್ರೀ ನಾರಾಯಣಗುರು ಭಜನಾ ಮಂಡಳಿ ಭಟ್ಟಿಪಾಡ, ಅಡ್ವೊಕೇಟ್ ಶೇಖರ್ ಆರ್ ಶೆಟ್ಟಿ ಮುಂಬೈ ಮತ್ತು ಅಡ್ವೊಕೇಟ್ ದಯಾನಂದ್ ಕೆ ಶೆಟ್ಟಿ ಮುಂಬೈ ದೇಣಿಗೆ ಇತ್ತು ಸಹಕರಿಸಿದರು. ದಾನಿಗಳ ಪರವಾಗಿ ಅಜೆಕಾರು ಕಲಾಭಿಮಾನಿ ಬಳಗದ ಅಜೆಕಾರು ಬಾಲಕೃಷ್ಣ ಶೆಟ್ಟಿ ನಿಧಿ ಸಮರ್ಪಣೆ ಮಾಡಿದರು. ಬಳಗದ ಸಲಹೆಗಾರ ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕವಳ್ಳಿ, ಕಾರ್ಕಳದ ಉದ್ಯಮಿ ವಿಜಯ್ ಶೆಟ್ಟಿ ಅಜೆಕಾರು ಮತ್ತು ಪೂಂಜಾರ ಧರ್ಮಪತ್ನಿ ಶೋಭಾ ಪೂಂಜಾ ಉಪಸ್ಥಿತರಿದ್ದರು. ಪರಜೀವಿಗೆ ಆಗಮೋದದಲ್ಲಿ ಬಾಗಿ ಶಿರವನು ದುರ್ಗಾ ಪರಮೇಶ್ವರಮ್ಮನ ಸತತವಾದ ಬಹುಶಃ ದೇವಿ ಮಾತ್ನಾಡು ಉಪ್ಪಾಡು ಕ್ಷೇತ್ರ ಮಾತ್ನಾಡು ಉಪ್ಪಾಡು ಅರ್ನ ದೇವಿನ ಆರಾಧನಾ ಪದಕ್ಲಿನಿಕ್ ಎನ್ನಗನೆ ಎಂಕ್ಲೆಗೆ ಭಾರಿ ಹತ್ತೊಂಜಿ ಮನ ತುಂಬುದು ಬರೋಂತು ಯಾನು ದೇವರಡ ಈತೆ ಬೆಡು ನಿಂಚಿನ ಪಂಡಂದಾಂಡ ಆರು ಶೀಘ್ರವಾದ ಗುಣಮುಖವಾದ ಅವೇ ನಮನದ ಪದನು ಅಪ್ಪೆನ ಆರಾಧ್ಯ ಬಲ್ಪುರಂಜನ ಶಕ್ತಿನ ಆ ಮಹಾತಾಯರಿಗೆ ಕರುಣಿಸಡ ಪಂಡದು ಎನ್ನ ಹಾರೈಕೆದೊಟ್ಟಿಗೆ ಆರು ಬೇಗ ಶೀಘ್ರ ಗುಣಮುಖವಾದ ಪಿರ ಗಜಮುಖದವಾಗಿ ಪನ್ಪನಂಚಿನ ಒಂದು ಭಾಗ್ಯ ನಂಗೆ ತ್ವಚ್ಪಾದ ಕೊರಡು ಪಣಪನೇನು ಯಾನು ಪಂಡ ಅಭಿನವ ವಾಲ್ಮೀಕಿ ಅನ್ನುವಂಥ ಹೆಸರನ್ನು ಪಡೆದ ಯಕ್ಷಗಾನದ ಪ್ರಸಂಗಕರ್ತರಾದ ಬೊಟ್ಟಿಗೆರೆ ಪುರುಷೋತ್ತಮ ಪೂಂಜಾ ಅವರು ಪ್ರಸ್ತುತ ಅಸೌಖ್ಯದಿಂದ ಚಿಕಿತ್ಸೆಗೆ ಒಳಪಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಕಲಾಭಿಮಾನಿಗಳು ತಮ್ಮ ಅಭಿಮಾನವನ್ನು, ತಮ್ಮ ಗೌರವವನ್ನು ವ್ಯಕ್ತಪಡಿಸುವ ಮುಖಾಂತರವಾಗಿ ಬೇರೆ ಬೇರೆ ದಿನದಲ್ಲಿ ಅವರಿಗೆ ಒಂದು ನೈತಿಕ ಬಲವನ್ನು ತುಂಬುತ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ಪೂಂಜರು ಚೇತರಿಸ್ತಾ ಇರುವಂಥದ್ದು ನಮಗೆಲ್ಲ ತುಂಬ ಸಂತೋಷದ ಸಂಗತಿ. ದೀರ್ಘಕಾಲದ ಚಿಕಿತ್ಸೆಯನ್ನು ಪಡೆಯಬೇಕಾಗಿ ಬಂತು. ವೈದ್ಯರ ಅಭಿಪ್ರಾಯದಂತೆ ಇನ್ನೂ ಕೂಡ 5 ತಿಂಗಳ ಚಿಕಿತ್ಸೆ ಪಡೆಯಬೇಕು. ಅದಕ್ಕೆ ಮದ್ದಿಗೆ ನಾವು ಭಾರತದಲ್ಲಿ ಸಿಗದ ಒಂದೆರಡು ಔಷಧಿಯನ್ನು UK ಯಿಂದ ಇಂಪೋರ್ಟ್ ಮಾಡಿಕೊಂಡು ಚಿಕಿತ್ಸೆಯನ್ನು ಮುಂದುವರಿಸಬೇಕಾಗ್ತದೆ. ಅದಕ್ಕೆ ತುಂಬ ದೊಡ್ಡ ಮೊತ್ತದ ಹಣ ಬೇಕಾಗುತ್ತದೆ ಎಂಬ ಕಾರಣದಿಂದ ನನ್ನ ಮಕ್ಕಳು ಬೇರೇನು ದಾರಿ ಕಾಣದೆ ಈ ಫಂಡ್ ರೈಸಿಂಗ್ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದಕ್ಕೆ 10 ದಿಕ್ಕಿನಿಂದಲೂ ಹರಿದು ಬರುತ್ತಾ ಇದೆ ನೆರವಿನ ಹಸ್ತ. ನನ್ನ ಅಭಿಮಾನಿಗಳು, ನನ್ನ ಶಿಷ್ಯರು, ನನ್ನ ಬಂಧುಗಳು, ನನ್ನ ಸ್ನೇಹಿತರು ಎಲ್ಲರೂ ಒಬ್ಬೊಬ್ಬರು ಅವರವರಿಗೆ ಕೂಡಿದಂಥ ಪ್ರಮಾಣದಲ್ಲಿ ಸಹಕಾರವನ್ನು, ಸಹಾಯವನ್ನು ನೀಡ್ತಾ ಇದ್ದಾರೆ. ಕೆಲವರೆಲ್ಲ ಯಾರು ಅಂತೇಳಿ ನನ್ನ ನೆನಪಿನಲ್ಲಿಲ್ಲ. ಅವರು ಕೂಡ ಎಲ್ಲೆಲ್ಲಿಯೋ ಪ್ರಪಂಚದ ಯಾವ ಮೂಲೆಯಲ್ಲೋ ಕುಳಿತುಕೊಂಡು ನನ್ನ ಈ ಅವಸ್ಥೆಯನ್ನು ಕೇಳಿ ಅವರಿಂದ ಆಗುವಂಥದ್ದನ್ನು ಅವರ ಸ್ನೇಹಿತ ವಲಯದವರನ್ನು ಒಟ್ಟು ಸೇರಿಸಿ ಅವರಿಂದ ಸಂಗ್ರಹಿಸಿ ನನಗೆ ಕಳುಹಿಸಿದ್ದಾರೆ. ಅವರ ಸ್ನೇಹಿತ ವರ್ಗದ ಈ ಸಹಾಯವನ್ನು ನನ್ನ ಆಯುಷ್ ಇರೋವರಿಗೆ ಜ್ಞಾಪಿಸ್ತೇನೆ.